ಬಂಟ್ವಾಳ ಹಾಗೂ ವಿಟ್ಲ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ 3 ತಿಂಗಳ ವೇತನ ಪಾವತಿಗೆ ಒತ್ತಾಯಿಸಿ ಜನವರಿ 25ರಂದು ತಾಲೂಕಿನ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಧರಣಿ ನಡೆಸಲಾಗುವುದು ಎಂದು ಬಂಟ್ವಾಳ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಉಮಾವತಿ ಬಾಳ್ತಿಲ ಹೇಳಿದ್ದಾರೆ. ಬಂಟ್ವಾಳದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಟ್ವಾಳ ಹಾಗೂ ವಿಟ್ಲ ಶಾಖೆಯಲ್ಲಿ ಸುಮಾರು 1141 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅಲ್ಪ ವೇತನದಲ್ಲಿ ಇಲಾಖೆಯ ಕೆಲಸ ಕಾರ್ಯಗಳಲ್ಲದೆ ಇತರ ಕೆಲಸಗಳನ್ನು ಕೂಡ ಮಾಡಿಸಲಾಗುತ್ತಿದೆ. ಆದರೆ ಕಳೆದ ಅಕ್ಟೋಬರ್ ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ ಎಂದು ಹೇಳಿದರು. ಬಂಟ್ವಾಳ ವಿಟ್ಲ ಪ್ರಾಜೆಕ್ಟ್ ಅಲ್ಲಿ ಒಟ್ಟು 1141 ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಕೆಲಸ ಮಾಡ್ತಿದ್ದಾರೆ. ಇವರು ಈ ಅಲ್ಪ ಗೌರವಧನಕ್ಕೆ ದುಡಿದು ತಮ್ಮ ಮಕ್ಕಳನ್ನು ಹಾಗೂ ಮನೆಯವರನ್ನೆಲ್ಲ ಸಾಕಬೇಕಾಗ್ತದೆ ಹಾಗೂ ಇತರ ಖರ್ಚುಗಳನ್ನೆಲ್ಲ ಇದರಲ್ಲಿ ನೋಡಬೇಕಾಗ್ತದೆ. ಆದರೆ ಈ 4 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ ಅಂತ ಹೇಳುವಾಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಈಗ ಬೀದಿಗೆ ಬೀಳುವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಅವರು 4 ಗಂಟೆಯವರೆಗೆ ಅಂಗನವಾಡಿ ಇದ್ದುದರಿಂದ ಅವರಿಗೆ ಬೇರೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಿರುವಾಗ ಇದಕ್ಕಾಗಿ ನಾವು 18ನೇ ತಾರೀಕಿನ ನಂತರ ಬೆಳಿಗ್ಗೆ 9:30ರಿಂದ 12 ಗಂಟೆವರೆಗೆ 12:30ರವರೆಗೆ ಅಂಗನವಾಡಿಯನ್ನು ತೆರೆದು ಬಾಕಿ ಸಮಯದಲ್ಲಿ ಅವರು ಬೇರೆ ಏನಾದರೂ ಕೆಲವರು ಬೀಡಿ ಕಟ್ಟೋರು ಇದ್ರೆ ಅಂಥವರು ಒಂದು ಬೇರೆ ಏನಾದರೂ ಕೆಲಸ ಮಾಡಿ ಆದರೂ ಮಕ್ಕಳನ್ನು ಸಾಕ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಇಂಥ ಒಂದು ಹೋರಾಟಕ್ಕೆ